ಗಾಳ ಹಾಕುತ್ತಿದ್ದ ವೇಳೆ ಕಾಲು ಜಾರಿ ನದಿಗೆ ಬಿದ್ದು ನೀರು ಪಾಲಾಗಿದ್ದ ಯುವಕನೋರ್ವನ ಮೃತದೇಹ ಆದಿತ್ಯವಾರ ಬೆಳಿಗ್ಗೆ ಪತ್ತೆಯಾಗಿದೆ. ಹೆಮ್ಮಾಡಿಯ ಸಂತೋಷ್ ನಗರದ ನಿವಾಸಿ ಅಮೀರ್ ಜಾನ್ ಎಂಬುವರ ಪುತ್ರ ಮೊಹಮ್ಮದ್ ನಬಿ ಸಾವನ್ನಪ್ಪಿದ ಯುವಕ. ನಬಿ ಕೇಬಲ್ ಕೆಲಸ ಮಾಡುತ್ತಿದ್ದು ಶನಿವಾರ ಮಧ್ಯಾಹ್ನ ಕೆಲಸ ಮುಗಿಸಿ ಮನೆಗೆ ಬಂದಿದ್ರು. ಬಳಿಕ ಗಾಳ ಹಾಕಲು ಹೆಮ್ಮಾಡಿ ಸಮೀಪದ ಕನ್ನಡ ಕುದ್ರು ನದಿಗೆ ತೆರಳಿದ್ರು. ನಬಿ ನದಿಯಲ್ಲಿ ಗಾಳ ಹಾಕುತ್ತಿರುವ ವೇಳೆಯಲ್ಲಿ ಗಾಳ ನದಿ ದಡದಲ್ಲಿರುವ ಕಲ್ಲಿಗೆ ಸಿಲುಕಿ ಗಾಳ ಕೈಗೆ ಸುತ್ತಿಕೊಂಡು ತಪ್ಪಿಸಲು ಪ್ರಯತ್ನಿಸುತ್ತಿರುವ ವೇಳೆಯಲ್ಲಿ ಕಾಲು ಜಾರಿ ನದಿಗೆ ಬಿದ್ದಿರಬಹುದೆಂದು ಶಂಕಿಸಲಾಗಿದೆ. ಶನಿವಾರ ಸಂಜೆ ನೋರ್ವ ವ್ಯಕ್ತಿ ಮೀನು ಹಿಡಿಯಲು ಬಂದಾಗ ನದಿಯಲ್ಲಿ ಗಾಳ ಇರುವುದನ್ನು ಗಮನಿಸಿದ್ರು. ಬಳಿಕ ಬೈಕ್ ಸೇತುವೆಯ ಮೇಲ್ಭಾಗ ಇದ್ದುದನ್ನು ಗಮನಿಸಿದ ಅವರು ಸ್ಥಳೀಯರಿಗೆ ಮಾಹಿತಿ ನೀಡಿ ಹುಡುಕಾಟ ಆರಂಭಿಸಿದ್ರು. ರಾತ್ರಿಯಾಗಿದ್ದರಿಂದ ಹುಡುಕಾಟ ನಡೆಸಲು ಸಾಧ್ಯವಾಗಿರಲಿಲ್ಲ. ಇಂದು ಬೆಳಿಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯರು ನದಿಯಲ್ಲಿ ಹುಡುಕಾಟ ನಡೆಸಿದ ಬಳಿಕ ಮೃತದೇಹ ಕನ್ನಡ ಕುದ್ರು ಸೇತುವೆಯ ಕೆಳಭಾಗದಲ್ಲಿ ಪತ್ತೆಯಾಗಿದೆ. ಸ್ಥಳಕ್ಕೆ ಕುಂದಾಪುರ ಪೊಲೀಸರು ಆಗಮಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ.